ಜನಹಿತ ವ್ಯಾಯಾಮ ಶಾಲೆ ಹೆಚಮಾಡಿಕೋಡಿಯ ಶ್ರೀ ವೀರಮಾರುತಿ ದೇವರ ಪುನರ್ ಪ್ರತಿಷ್ಠೆಯ ಧಾರ್ಮಿಕ ಕಾರ್ಯಕ್ರಮವು ಮಾರ್ಚ್ 26 ರಿಂದ ಮಾರ್ಚ್ 28 ರವರೆಗೆ ನಡೆಯಲಿದೆ. ಗುರುಪುರ ವಜ್ರದೇಹಿ ಮಠದ ಪರಮ ಪೂಜ್ಯ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಹಾಗೂ ಹೆಜಮಾಡಿ ಹರಿದಾಸ್ ಭಟ್ ಅವರ ಪೌರೋಹಿತ್ಯದಲ್ಲಿ ನಡೆಯಲಿದೆ. ಈ ಬಗ್ಗೆ ವ್ಯಾಯಾಮ ಶಾಲೆಯ ಬಿಜಿ ಮೆಂಡನ್ ಅವರು ಮಾಹಿತಿಯನ್ನ ನೀಡಿ, ಮಾರ್ಚ್ 26ರ ಬೆಳಿಗ್ಗೆ 6:30 ರಿಂದ ದೇವತಾ ಪ್ರಾರ್ಥನೆ, ಗಣಹೋಮ, ತೋರಣ ಮುಹೂರ್ತ, ಪ್ರಾಯಶ್ಚಿತ್ತ, ಪ್ರಸಾದ ವಿತರಣೆ, ಆಶ್ಲೇಷ ಬಲಿ, ಫಲಪೂಜೆಯೊಂದಿಗೆ ಆರಂಭಗೊಂಡು ಪ್ರತಿದಿನ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ. ಮಾರ್ಚ್ 26, 27 ಮತ್ತು 28ರಂದು 3 ದಿನಗಳ ಕಾಲ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ವಿವರಿಸಿದರು. ವಜ್ರದೇವಿ ಮಠದ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರು ಇದರ ಪ್ರತಿಷ್ಠಾಪೂರ್ವಕ ಪ್ರತಿಷ್ಠೆಯನ್ನು ನೆರವೇರಿಸಲಿದ್ದಾರೆ. ನಂತರ ಅನ್ನ ಸಂತರ್ಪಣೆ, ಹಾಗೆ ತಾರೀಕು 26/3/2022 ಶನಿವಾರ ಬೆಳಿಗ್ಗೆ 6:30 ರಿಂದ ದೇವತಾ ಪ್ರಾರ್ಥನೆ, ಗಣಹೋಮ, ತೋರಣ ಮುಹೂರ್ತ, ಪ್ರಾಯಶ್ಚಿತ್ತ ಹೋಮ, ಪ್ರಸಾದ ವಿತರಣೆ. ನಂತರ 8:30ಕ್ಕೆ ಅಶ್ಲೇಷ ಬಲಿ, ನಾಗದೇವರ ಸನ್ನಿಧ್ಯ, ದಿವಂಗತ ಮಂಜ ಬಿಜಾರಿ ತೋಟ, ಹೆಜಮಾಡಿಕೋಡಿ. ಮಧ್ಯಾಹ್ನ 12:30ಕ್ಕೆ ಮಹಾ ಅನ್ನ ಸಂತರ್ಪಣೆ. ನಂತರ ಸಂಜೆ 4 ಗಂಟೆಗೆ ಶ್ರೀ ವೀರಮಾರುತಿ ದೇವರ ಬೆಳ್ಳಿಯ ಮೂರ್ತಿಯ ಭವ್ಯ ಮೆರವಣಿಗೆ ಹೆಜಮಾಡಿ ಅಶ್ವತ್ಥ ಕಟ್ಟೆಯಿಂದ. ನಂತರ 27 ತಾರೀಕಿನಂದು ಬೆಳಿಗ್ಗೆ 6:30ಕ್ಕೆ ವಿವಿಧ ಪೂಜಾ ಕಾರ್ಯಕ್ರಮ ನೆರವೇರಲಿದೆ. ನಂತರ 9:49ಕ್ಕೆ ಶ್ರೀ ವೀರಮಾರುತಿ ದೇವರ ಭವ್ಯ ಮೂರ್ತಿಯ ಪುನರ್ ಪ್ರತಿಷ್ಠಾಪನಾ ಕಲಶಾಭಿಷೇಕ ಮತ್ತು ಕೋಡಿ ಕ್ರಿಕೆಟ್ ತಂಡದವರಿಂದ ಭಜನೆ, ನಂತರ ಮಹಾಪೂಜೆ ಮತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮವು ನೆರವೇರಲಿದೆ. 7/3/2022ರಂದು ಸಂಜೆ 7 ಗಂಟೆಗೆ ಶ್ರೀಯುತ ಲಾಲಾಜಿ ಮೆಂಡನ್ರವರು ಶಿಲಾಫಲಕ ಅನಾವರಣ ಮಾಡಲಿದ್ದಾರೆ. ನೂತನ ವ್ಯಾಯಾಮ ಶಾಲಾ ಕಟ್ಟಡದ ಉದ್ಘಾಟನೆಯನ್ನು ಶ್ರೀಯುತ ಸೀತಾರಾಮ್ ಶೆಟ್ಟಿ ಇವರು ನೆರವೇರಿಸಲಿದ್ದಾರೆ. ವ್ಯಾಯಾಮ ಪರಿಕರ ಜಿಮ್ ಇದರ ಉದ್ಘಾಟನೆಯನ್ನು ಶ್ರೀಯುತ ಸಾಧು ಮತ್ಸ್ಯೋದ್ಯಮಿ ಮಲ್ಪೆ ಇವರು ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶ್ರೀಯುತ ಸತೀಶ್ ಕೋಟ್ಯಾನ್ರವರು ವಹಿಸಲಿದ್ದಾರೆ. ನಂತರ ಮನೋರಂಜನಾ ಕಾರ್ಯಕ್ರಮದ ಅಂಗವಾಗಿ ಸಸೀತುಲು ಪರಮ ಪದ್ಮ ಕಲಾವಿದರಿಂದ ಶಿವಪ್ರಸಾದ ಬರ್ಬರಿ ಎಂಬ ತುಳು ಪೌರಾಣಿಕ ನಾಟಕ ನೆರವೇರಲಿದೆ. ಜನಹಿತ ವ್ಯಾಯಾಮ ಶಾಲೆ ಹೆಜಮಾಡಿಕೋಡಿಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು, ಜನಹಿತ ವ್ಯಾಯಾಮ ಶಾಲೆ ಹೆಜಮಾಡಿಕೋಡಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಹೆಜಮಾಡಿ.